ನಮಸ್ಕಾರ. ಕೊರೋನಾ ಎಚ್ಚರ ಮಧ್ಯಾಹ್ನದ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗ ಒಂದು ಕೊರೋನಾ ಲಾಕ್ಡೌನ್ ನ ಪರಿಸ್ಥಿತಿ ಏನಿದೆ, ಕಠಿಣ ಆಗಿದೆ. ಬೇಕಾದಂತ ವಸ್ತುಗಳು ಜನರಿಗೆ ಸಿಗ್ತಾ ಇಲ್ಲ. ಈ ಎಲ್ಲ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಈಗ ಕಾಂಗ್ರೆಸ್ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಈಗಾಗಲೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ನ ಮುಖಂಡರು. ಈ ಒಂದು ಟಾಸ್ಕ್ ಫೋರ್ಸ್ ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಕಾರ್ಯನಿರ್ವಹಣೆಯನ್ನ ಮಾಡುತ್ತೆ ಎನ್ನುವಂತಹ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಈಗ ಕಾಂಗ್ರೆಸ್ನಿಂದ ಟಾಸ್ಕ್ ಫೋರ್ಸ್ ಒಂದು ರಚನೆಯಾಗಿದೆ. ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರನ್ನ ಈ ಒಂದು ಟಾಸ್ಕ್ ಫೋರ್ಸ್ ಒಳಗೊಂಡಿರಲಿದೆ. ಸರ್ಕಾರ ಎಲ್ಲಾದ್ರೂ ಎಡವಿದ್ರೆ ಎಚ್ಚರಿಸುವಂತಹ ಕಾರ್ಯವನ್ನ ಮಾಡುತ್ತೆ. ಮುಖ್ಯವಾಗಿ ಜನರಿಗೆ ಸಹಾಯ ಮಾಡುವಂತಹ ಗುರಿಯನ್ನ ಇದು ಹೊಂದಿದೆ ಎನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ, ಸರ್ಕಾರಕ್ಕೆ ಸಲಹೆಯನ್ನು ಕೂಡ ಕೊಡ್ತೇವೆ. ಸಮಿತಿಯಲ್ಲಿ 8 ಉಪಸಮಿತಿಗಳನ್ನು ಕೂಡ ಈಗ ಮಾಡಲಾಗ್ತಾ ಇದೆ. ಆಹಾರ ಉಪಸಮಿತಿ, ಆರೋಗ್ಯ ಉಪಸಮಿತಿ, ಸಾಮಾಜಿಕ ಜಾಲತಾಣ ಸಮಿತಿ, ಹೀಗೆ ಒಟ್ಟು 8 ಉಪಸಮಿತಿಗಳನ್ನ ರಚನೆ ಮಾಡಿಕೊಳ್ಳಲಾಗ್ತಾ ಇದೆ. ವಾರ್ ರೂಮ್ ಕೂಡ ನಿರ್ಮಾಣ ಮಾಡಿದ್ದು, ಸಮಸ್ಯೆ ಬಂದಲ್ಲಿ ಕರೆ ಮಾಡಬಹುದು. ರಾಷ್ಟ್ರೀಯ ವಿಚಾರವನ್ನ ತೆಗೆದುಕೊಳ್ಳೋದಿಲ್ಲ, ಜಿಲ್ಲಾ ಮಟ್ಟದ ವಿಚಾರಗಳೇ ಇಲ್ಲಿ ಪ್ರಮುಖವಾಗಿರುತ್ತೆ. ಕೊರೋನಾ ಬಂದಿರುವಂತದ್ದು ಒಂದು ರಾಷ್ಟ್ರೀಯ ವಿಪತ್ತು, ಅದರಲ್ಲಿ ಯಾವುದೇ ರೀತಿಯ ರಾಜಕೀಯಗಳು ಬೇಡ, ರಾಜಕೀಯ ಕೆಸರೆರಚಾಟಗಳು ಬೇಡ ಅನ್ನುವಂತಹ ಮಾತುಗಳು. ಎಲ್ಲಾ ಪಕ್ಷದವರನ್ನ ಕರೆದು ಒಮ್ಮತದ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಬೇಡ ಎನ್ನುವಂತಹ ಮಾಹಿತಿಯನ್ನ, ಜೊತೆಗೆ ಮಾತುಗಳನ್ನ ಮಾಜಿ ಶಾಸಕ JR ಲೋಬೋ ಅವರು ಹೇಳಿದ್ದಾರೆ. ಈ ಒಂದು ಟಾಸ್ಕ್ ಫೋರ್ಸ್ ಹೇಗೆ ಕಾರ್ಯನಿರ್ವಹಣೆಯನ್ನ ಮಾಡುತ್ತೆ, ಅದರ ರೂಪುರೇಷೆಗಳು ಹೇಗಿರುತ್ತೆ, ಎಲ್ಲದರ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಆ ಮೂಲಕ ಜನತೆಗೆ ಒಂದು ಮಾಹಿತಿ ಕೊಡುವಂತಹ ಕೆಲಸ ಆಗಿದೆ ಕಾಂಗ್ರೆಸ್ ಮುಖಂಡರಿಂದ. ಕೋವಿಡ್-19 ಇದನ್ನು ಸಮರ್ಪಕವಾಗಿ ಎದುರಿಸಲು ರಾಜ್ಯ ಮಟ್ಟದ ಟಾಸ್ಕ್ ಫೋರ್ಸ್ನ ಕಾರ್ಯ ಒಂದು ಸಮಿತಿಯನ್ನು ನಿರ್ಮಾಣ ಮಾಡಿದೆ ಮತ್ತು ಅಲ್ಲಿ ರಾಜ್ಯ ಮಟ್ಟದ ವಾರ್ ರೂಮ್ ಅನ್ನು ಕೂಡ ನಮ್ಮ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರ ನೇತೃತ್ವದಲ್ಲಿ ಇದನ್ನು ರಚನೆ ಕೂಡ ಮಾಡಲಾಗಿದೆ. ಅದೇ ರೀತಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿರುವ ಪ್ರಕಾರ ನಮ್ಮ ಜಿಲ್ಲೆ ಮಟ್ಟದಲ್ಲಿ ಈ ಟಾಸ್ಕ್ ಸಮಿತಿಯ ಒಂದು ರಚನೆಯನ್ನು ಕೂಡ ಮಾಡಿ
ನಮ್ಮ ಕಾಂಗ್ರೆಸ್ ಸಮಿತಿಯು ಆದೇಶವನ್ನು ಹೊರಡಿಸಿದೆ. ಈ ಜಿಲ್ಲಾ ಸಮಿತಿಯ ಟಾಸ್ಕ್ ಫೋರ್ಸ್ನಲ್ಲಿ ನಾನು ಹಾಗೂ ಸುಬೋಧ ಅವರಿದ್ದೀವಿ ಮತ್ತು ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರ ಸಹಕಾರದೊಂದಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಸಹಕಾರದೊಂದಿಗೆ ಮತ್ತು ಮಾಜಿ ಶಾಸಕರು ಸಂಸತ್ ಸದಸ್ಯರ ಎಲ್ಲರ ಸಹಕಾರದೊಂದಿಗೆ ಈ ಕೆಲಸವನ್ನು ನಾವು ನಿರ್ವಹಿಸಬೇಕಾಗಿದೆ. ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಇವತ್ತು ಒಂದು ಪ್ರಮುಖ ಪ್ರತಿಪಕ್ಷವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇವತ್ತು ಕೋವಿಡ್-19 ಈ ಒಂದು ಸಾಂಕ್ರಾಮಿಕ ರೋಗ ಇದು ಒಂದು ನಮ್ಮ ರಾಷ್ಟ್ರೀಯ ಮಟ್ಟದ ಒಂದು ತುರ್ತು ಪರಿಸ್ಥಿತಿ, ಅದು ಎಮರ್ಜೆನ್ಸಿ ಅಂತ ಹೇಳಿದ್ರೂ ನಾವು ತಪ್ಪಾಗಲಾರದು. ಇಂಥ ಒಂದು ಸಮಯದಲ್ಲಿ ಎಲ್ಲ ರಾಜಕೀಯ ಮಿತಿಗಳನ್ನೆಲ್ಲವನ್ನು ಮೀರಿ ಪಕ್ಷ ಭೇದವನ್ನು ಮರೆತು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಕೈ ಜೋಡಿಸಿ ಈ ಒಂದು ರಾಷ್ಟ್ರೀಯ ವಿಪತ್ತನ್ನು ನಾವು ಪರಿಣಾಮಕಾರಿಯಾಗಿ ನಿರ್ವಹಿಸಲು, ಅದನ್ನು ಎದುರಿಸಲು ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆದ್ದರಿಂದ ಈ ಒಂದು ಟಾಸ್ಕ್ ಫೋರ್ಸ್ನ ಮುಖಾಂತರ ನಮ್ಮ ಪ್ರತಿಪಕ್ಷವು ಏನು ಇವತ್ತು ಕೆಲಸ ನಿರ್ವಹಿಸ್ತಾ ಇದೆ, ಇದು ಕೇವಲ ಸರ್ಕಾರದ ಹಾಗೆ ಕೇವಲ ನಾವು ಆಡಳಿತ ನಡೆಸಲಿಕ್ಕೆ ನಮಗೆ ಸಾಧ್ಯವಿಲ್ಲದಿದ್ರೂ ಕೂಡ ಆಡಳಿತೆಯು ಪರಿಣಾಮಕಾರವಾಗಿ ಆಗುವ ರೀತಿಯಲ್ಲಿ ಸರ್ಕಾರವನ್ನು ಆಗಾಗ ಎಚ್ಚೆತ್ತುಕೊಳ್ಳಲು ಅಥವಾ ಏನಾದರೂ ಚ್ಯುತಿಗಳಾದರೆ ಅದನ್ನು ತೋರಿಸಿಕೊಡುವಂತಹ ಮಹತ್ ಜವಾಬ್ದಾರಿ ಪ್ರತಿಪಕ್ಷದ ಮೇಲೆ ಇದೆ. ಆದ್ದರಿಂದ ಅದನ್ನು ಸರ್ಕಾರಕ್ಕೆ ಆದಂತಹ ತಪ್ಪನ್ನು ತಿದ್ದಲು ಮತ್ತು ಸರಿಯಾಗಿ ಕೊಟ್ಟಿರುವ ಭರವಸೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಎಚ್ಚರ ವಹಿಸಲಿಕ್ಕೆ ಅಂಥ ಒಂದು ಕೆಲಸವನ್ನು ನಮ್ಮ ಪ್ರತಿಪಕ್ಷ ಮಾಡಬೇಕಾಗಿದೆ. ಎರಡನೇದಾಗಿ ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲಲ್ಲಿ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಒಳಪಟ್ಟು ನಮ್ಮ ಪಕ್ಷದ ನಾಯಕರು ಈಗಾಗಲೇ ಜನರಿಗೆ ಸಹಾಯವಾಗುವಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಪಕ್ಷದ ನಾಯಕರುಗಳು, ಮಾಜಿ ಶಾಸಕರುಗಳು, ಸಂಸತ್ ಸದಸ್ಯರು ಅಥವಾ ಪಕ್ಷದ ಕಾರ್ಯಕರ್ತರು ಕೂಡ ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯ ನೆಲೆಯಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗಿದೆಯೋ ಜನರಿಗೆ ಹಲವಾರು ಸಹಾಯವಾಗುವಂತ ಕೆಲಸವನ್ನು ಮಾಡಿ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಜನರಿಗೆ ಸಹಕಾರವಾಗಿದೆ. ಇದನ್ನು ಕೂಡ ನಾವು ಈ ಒಂದು ಸಮಿತಿಯ ಮುಖಾಂತರ ಇದನ್ನು ಅವರಿಗೆ ಸರಿಯಾದ ರೀತಿ ಒಂದು ಮೇಲ್ವಿಚಾರಣೆ ಅಥವಾ ಅವರು ಮಾಡುವಂತ ವಿವರಗಳನ್ನು ಕಲೆ ಹಾಕಿ ಅದನ್ನು ಪಕ್ಷದ ಮುಖಾಂತರ ದಾಖಲೀಕರಣವನ್ನು ಕೂಡ ಮಾಡಿಸುವಂತ ಕೆಲಸವನ್ನು ಮಾಡ್ತೀವಿ ಮತ್ತು ಇಂತಹ ಒಳ್ಳೆಯ ಕೆಲಸಗಳನ್ನು ಮುಂದುವರಿಸುವಂತ ಕೆಲಸವನ್ನು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ಮಾಡಿಸಲಿಕ್ಕೆ ಈ ಒಂದು ಸಮಿತಿಯು ನೆರವಾಗುವುದು. ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರುಗಳು ಎಷ್ಟೋ ಕೆಲಸಗಳನ್ನು ಮಾಡಿರುವುದನ್ನು ಅದನ್ನು ಸರಿಯಾಗಿ ದಾಖಲೀಕರಣ ಆಗುವುದಿಲ್ಲ. ಇಂಥ ಒಂದು ಡಾಕ್ಯುಮೆಂಟೇಶನ್ ದಾಖಲೀಕರಣವನ್ನು ಕೂಡ ಮಾಡುವಂತ ಜವಾಬ್ದಾರಿ ಈ ಸಮಿತಿಯ ಮೇಲೆ ಇದೆ. ಯಾಕೆಂದ್ರೆ ಕೇವಲ ಸರ್ಕಾರ ಮಾಡುವಂತ ಕೆಲಸಗಳು ಮಾತ್ರ ಎಷ್ಟೋ ಸಾರಿ ದಾಖಲೀಕರಣಗಳು ಆಗ್ತವೆ, ಆದ್ರೆ ಅಷ್ಟೇ ಪರಿಣಾಮಾತ್ಮಕವಾಗಿ ಪ್ರತಿಪಕ್ಷದ ನಾಯಕರುಗಳು, ಪ್ರತಿಪಕ್ಷದವರು ಕೂಡ ತಾವು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಡಾಕ್ಯುಮೆಂಟೇಶನ್ ಮಾಡಿ ಅದನ್ನು ಕೂಡ ದಾಖಲೀಕರಣ ಮಾಡಿ ಯಾವ ರೀತಿ ಸರ್ಕಾರ ಕೆಲಸವನ್ನು ನಿರ್ವಹಿಸ್ತದೋ ಅಷ್ಟೇ ಜವಾಬ್ದಾರಿಯುತವಾದ ಕೆಲಸವನ್ನು ನಾವು ಕೂಡ ಮಾಡ್ತೀವಿ ಎಂಬುದನ್ನು ನಮ್ಮ ಜನರಲ್ಲಿ ನಾವು ಅದನ್ನು ತೋರ್ಪಡಿಸುವಂತ ಸ್ಥಿತಿಯಲ್ಲಿ ಇದ್ದೀವಿ. ಇದನ್ನೆಲ್ಲ ಸಮರ್ಪಕವಾಗಿ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುಮಾರು 8 ಉಪಸಮಿತಿಗಳನ್ನು ನಾವು ನಿನ್ನೆ ರಚಿಸಿದ್ದೀವಿ. ನಿನ್ನೆ ನಮ್ಮ ಟಾಸ್ಕ್ ಫೋರ್ಸ್ ಮೊದಲನೆಯ ಸಭೆಯನ್ನು ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡಿದ್ದೀವಿ. ನಮ್ಮ ಶಾಸಕರುಗಳು, ಸಂಸತ್ ಸದಸ್ಯರು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿ ನಾವು ಕೆಲವು ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಅವರ ಸಲಹೆಯಂತೆ ಒಟ್ಟು 8 ಉಪಸಮಿತಿಗಳನ್ನು ಮಾಡಿದ್ದೀವಿ. ಈ ಉಪಸಮಿತಿ